Interesting. गिरिवरदारी जय गोपी जन वल्लभा गिरिवरदारी जय यशोद नंदन प्रज जन रंजन जय यशोद नंदन प्रज जन रंजन यमुना तीरा वनचारी यमुना तीरा वनचारी जय राधा माधवा जय कुंज बिहारी जय राधा माधवा जय कुंज बिहारी हरे कृष्णा कृष्णा हरे 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 राम राम हरे 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 कृष्णा 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 हरे 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 राम 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 हरे 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 कृष्णा कृष्णा Ram. प्रभुपाद जय जय प्रभुपाद जय जय गुरुदेव जय जय गुरुदेव नित्य ಕೊಟ್ಟಿದ್ದಕ್ಕಾಗಿ ಹರೇ ಕೃಷ್ಣ. ಎಲ್ಲರಿಗೂ ಕೇಳ್ತಿತ್ತ ಅಲ್ಲ, ನಡುವಿನಲ್ಲಿ ನನ್ಗೆ ಮಾತ್ರ ಕೇಳುದಿಲ್ಲವಾ? ನಡುವಿನಲ್ಲಿ ಕಟ್ ಕಟ್ ಆಗ್ತಿತ್ತು. ಹೇಳ್ತಾ ಇತ್ತು ಮಾತಾಜಿ. ಕೇಳ್ತಾ ಬ್ರೇಕ್ ಆಗ್ತಿತ್ತು ಮಾತಾಡಿ, ಸ್ವಲ್ಪ ಬ್ರೇಕ್ ಆಗ್ತಿತ್ತು ಬ್ರೇಕ್ ಮಾತಾಡಿ, ಆಗ್ತಿತ್ತಲ್ಲ? ಸಿಗ್ನಲ್. ಮತ್ತೆ ಸ್ವಲ್ಪ ಓಂ ನಮೋ ಭಗವತೆ ವಾಸುದೇವಾಯ. 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 ಓಂ ನಮೋ ಭಗವತೆ ವಾಸುದೇವಾಯ ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವಿಂ ಸರಸ್ವತಿಂ ವ್ಯಾಸಂ ದೇವಿಂ ಸರಸ್ವತಿಂ ವ್ಯಾಸಂ ವ್ಯಾಸಂ ತತೋ ಜಯಾಮುದೀರಯೇ. ತತೋ ಜಯಾಮುದೀರಯೇ. ನಷ್ಟಪ್ರಾಯೇಷು ಅಭದ್ರೇಷು ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ನಿತ್ಯಂ ಭಾಗವತ ಸೇವಯಾ ಭಗವತೆ ಉತ್ತಮ ಶ್ಲೋಕೆ ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಭಕ್ತಿರ್ಭವತಿ ನೈಷ್ಠಿಕಿ. ಕೃಷ್ಣ. ಶ್ರೀಮದ್ ಭಾಗವತಂ ಸ್ಕಂದ 4 ಅಧ್ಯಾಯ 19. ಋತುರಾಜನ 100 ಯಾಗಗಳು. ಅದರಲ್ಲಿ ಶ್ಲೋಕ 36. ಹೇ ಬಿರಿಂದ್ರೋಪಸಂಸ್ಕೃಷ್ಟೇ ಪಾಖಂಡೈ
हार्दिब्रीजनं हीर्यामानं विचक्षेणं यस्ते यज्ञदृगास्वमुट् एभिरिन्द्रोपसंस्कृष्टै एभिरिन्द्रोपसंसृष्टैः पाखण्डै हार्दिब्रीजनं पाखण्डैर्हारिभिर्जनम् क्रियमाणं विचक्षे एनं क्रियमाणं विचक्षेणम् यस्ते यज्ञदृगास्वमुट् यस्ते एभि इन्द्र उपसंस्पृष्टै एभिरिन्द्रोपसंसृष्टैः पाखण्डै हरिभि जनम् पाखण्डैर्हार्भिजम् क्रियमाणं विचक्षै एनं क्रियमाणं विचक्षेणम् यस्ते यज्ञ दृगस्वमुट् यस्ते यज्ञदृगस्वमुट् ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 36. ಏಭಿ ಇಂದ್ರ ಉಪಸಂಭೃಷ್ಟೈ ಪಾಷಂಡೈ ಹಾರಿಭಿ ಜನಂ ಇಂದ್ರ ಇಂದ್ರೀಣಾಂ ವಿಚಕ್ಷಯೇನಂ ಯತೆ ಯಜ್ಞದೃಕ್ಅಶ್ವಮುಟ್. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 36. येभिरिन्द्रोपसंसृष्टै पाखण्डैर्हारिभिर्जनं ह्रियमाणं विचक्षैणं यस्ते यज्ञदृगश्वमुट्. हरे कृष्ण माताजी. हरे कृष्ण माताजी. ಶ್ಲೋಕ 36. ಓದಿ ಓದಿ. एभिरिन्द्रोपसंसृष्टैः पाखण्डैर्हार्दिभिर्जनम् क्रियमाणं विचक्षैनम् यस्ते यज्ञदृगश्वमुट्. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ವಿಭಿರೇಂದ್ರೋಪಸಂಸ್ಕೃತೈ ಪಾಖಂಡೈರ್ಹರಿರ್ಬೀಜನಂ ಹೀಯಮಾಣಂ ವಿಚಕ್ಲೈನಂ ಯಸ್ತೆ ಯಜ್ಞದೃಗಶ್ವಮುಟ್. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಏಭಿರಿಂದ್ರೋಪಸಂಸೃಷ್ಟೇ ಪಾಖಂಡೈರ್ಹಾರ್ಭಿಜನಂ ಹ್ರಿಯಮಾಣಾಂ ವಿಚಕ್ಷೇಣಂ ಯಸ್ತೆ ಯಜ್ಞದೃಗಶ್ವಮುಟ್. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏಭಿರಿಂದ್ರೋಪಸಂಸೃಷ್ಟೈಃ ಪಾಖಂಡೈರ್ಹಾರಿಭಿರ್ಜನಂ ಹ್ರಿಯಮಾಣಂ ವಿಚಕ್ಷೈನಂ ಯಸ್ತೆ ಯಜ್ಞದೃಗಶ್ವಮುಟ್. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಏಭಿರಿಂದ್ರೋಪಸಂಸ್ಕೃತೈ ಪಾಖಂಡೈ ಹಾರಿಭಿರ್ಜನಂ ಹ್ರಿಯಮಾಣಂ ವಿಚಕ್ಷೀಣಂ ಯಸ್ತೆ ಯಜ್ಞದೃಗಶ್ವಮುಟ್. ಹರೇ ಕೃಷ್ಣ ಮಾತಾಜಿ. ಆಗ್ತಾ ಎಲ್ಲರದು? ಕೇಳಿಸ್ತಾ ಮಾತಾಜಿ? ಯಾವಾಗಲ್ಲ ನಾವು ಹೇಳಿದ್ದು ಹರೇ ಕೃಷ್ಣ ಪ್ರಭುಜಿ ಕೃಷ್ಣ ಮಾತಾಜಿ. ವಿಭೀಂದ್ರಿಂದೋಪಸಂಸೃಷ್ಟೇ ಪಾಖಂಡೈ ಹಾರಿಭಿರ್ಜನಂ ಪ್ರಿಯಮಾಣಂ ವಿಚಕ್ಷೇಣಂ ಯಸ್ತೆ ಯಜ್ಞ ದೃಗಶ್ವಮುಟ್. ಹರೇ ಕೃಷ್ಣ ಮಾತಾಜಿ. ಎಬಿ ಇವುಗಳಿಂದ ಇಂದ್ರ ಉಪಸಂಸ್ಕೃಷ್ಟೈ ಸ್ವರ್ಗಾಧಿಪತಿಯಾದ ಇಂದ್ರನಿಂದ ಕಲ್ಪಿತವಾದ ಪಾಖಂಡೈ ಹೀನ ಕಾರ್ಯಗಳಿಂದ ಹಾರಿಬಿಹಿ ಹೃದಯವನ್ನು ಆಕರ್ಷಿಸುವ ಜನಂ ಸಾಮಾನ್ಯ ಜನರನ್ನು ಕ್ರಿಯಮಾಣಂ ಹೊಯ್ಯಲ್ಪಡುವ ವಿಚಕ್ಷ ನೋಡು ಏನಂ ಇವನನ್ನು ಯಾರು ತೇ ನಿನ್ನ
ಏನಿಲ್ಲ ಯಜ್ಞದೃಕ್ ಯಾಗಕ್ಕೆ ತೊಂದರೆಯನ್ನು ಉಂಟು ಮಾಡಿದ ಯಾಗಕ್ಕೆ ತೊಂದರೆ ಉಂಟು ಮಾಡಿದ ಅಶ್ವತ್ಥ್ಮುಟ್ ಕುದುರೆಯನ್ನು ಕದ್ದು. ಕುದುರೆಯನ್ನು ಕದ್ದು. ಅನುವಾದ ಭಾವಾರ್ಥ ಶೀಲ ಪ್ರಭುಪಾದರಿಂದ ಶೀಲ ಪ್ರಭುಪಾದಕ್ಕೆ ಜಯವಾಗಲಿ. ಅನುವಾದ: ಸ್ವರ್ಗಲೋಕದ ರಾಜವೆನಿಸಿದ ಇಂದ್ರನು ಹೇಗೆ ಯಜ್ಞಾಶ್ವವನ್ನು ಕದ್ದು ಯಾಗ ಮಂಟಪದಲ್ಲಿ ವಿಕ್ಷೋಭೆಯನ್ನು ಉಂಟು ಮಾಡುತ್ತಿದ್ದನು ನೋಡು. ಅವನು ಪ್ರಾರಂಭಿಸಿದ ಇಂತಹ ಆಕರ್ಷಕ ಪಾಪ ಕಾರ್ಯಗಳನ್ನು ಮುಂದೆ ಜನಸಾಮಾನ್ಯರು ಕೂಡ ಮಾಡುವರು. ಸ್ವರ್ಗಲೋಕದ ರಾಜನೆನಿಸಿದ ಸ್ವರ್ಗಲೋಕದ ರಾಜನೆನಿಸಿದ ಇಂದ್ರನು ಹೇಗೆ ಯಜ್ಞಾಶ್ವವನ್ನು ಕದ್ದು ಯಾಗ ಮಂಟಪದಲ್ಲಿ ವಿಕ್ಷೋಭೆಯನ್ನು ಉಂಟು ಮಾಡುತ್ತಿದ್ದನು ನೋಡು. ಅವನು ಪ್ರಾರಂಭಿಸಿದ ಇಂತಹ ಆಕರ್ಷಕ ಪಾಪ ಕಾರ್ಯಗಳನ್ನು ಮುಂದೆ ಜನಸಾಮಾನ್ಯರು ಮಾಡುವರು. ಭಾವಾರ್ಥ: ABCDFGHIJ ಯಾರಿದ್ದಾರೆ? ಕವಿತಾ ಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಯದ್ಯದಾಚರತಿ ಶ್ರೇಷ್ಠ ತತ್ತದೇವತರೋ ಜನ ಸ ಯದ್ ಪ್ರಮಾಣಂ ಕುರುತೆ ಲೋಕಸ್ತದನುರ್ವರ್ತತೆ. ಶ್ರೇಷ್ಠನಾದವನು ಹೇಗೆ ನಡೆದುಕೊಳ್ಳುತ್ತಾನೆಯೋ ಇತರ ಜನಸಾಮಾನ್ಯರು ಹಾಗೆಯೇ ಅದನ್ನು ಅನುಸರಿಸಿ ನಡೆಯುತ್ತಾರೆ. ಅವನು ಯಾರನ್ನು ಮಾದರಿಯಾಗಿ ಹಾಕಿಕೊಡುತ್ತಾನೆಯೋ ಅದನ್ನು ಪ್ರಮಾಣವೆಂದು ಪ್ರಪಂಚವೂ ಅನುಸರಿಸುತ್ತದೆ. ತನ್ನ ಇಂದ್ರಿಯ ತೃಪ್ತಿಗಾಗಿ ದೇವೇಂದ್ರನು ಪೃಥು ಮಹಾರಾಜನನ್ನು 100 ಯಾಗಗಳನ್ನಾಚರಿಸದಂತೆ ತಡೆಯಲು ಪ್ರಯತ್ನಿಸಿದನು. ಅದಕ್ಕಾಗಿ ಯಜ್ಞದ ಕುದುರೆಯನ್ನು ಅಪಹರಿಸಿ ಹಲವು ಬಗೆಯ ಅಧಾರ್ಮಿಕ ವ್ಯಕ್ತಿಗಳ ಮಧ್ಯೆ ಸನ್ಯಾಸಿಯ ಸೋಗಿನಲ್ಲಿ ಅವಿತುಕೊಂಡನು. ಇಂತಹ ಚಟುವಟಿಕೆಗಳು ಜನಸಾಮಾನ್ಯರಿಗೆ ಬಹು ಆಕರ್ಷಕವಾಗಿರುತ್ತವೆ ಎಂದೇ ಅವು ಬಹಳ ಅಪಾಯಕಾರಿಯೂ ಆಗಿರುತ್ತವೆ. ಇಂದ್ರನು ಇಂತಹ ಅಧಾರ್ಮಿಕ ಅಂಶಗಳನ್ನು ಸಮಾಜದಲ್ಲಿ ಹುಟ್ಟು ಹಾಕಲು ಬಿಡುವುದಕ್ಕೆ ಬದಲಾಗಿ ಯಜ್ಞವನ್ನೇ ನಿಲ್ಲಿಸುವಂತೆ ಮಾಡುವುದು ಮೇಲು ಎಂದು ಬ್ರಹ್ಮನು ಭಾವಿಸಿದನು. ಜನರು ವೇದಾದೇಶಗಳ ಪ್ರಕಾರ ಪ್ರಾಣಿ ವಧೆ ಇರುವ ಯಜ್ಞದಲ್ಲಿ ಅತಿಯಾಗಿ ತೊಡಗಿದ್ದಾಗ ಭಗವಾನ್ ಬುದ್ಧನು ಇದೇ ನಿಲುವನ್ನು ತಿಳಿಯಬೇಕಾಯಿತು. ವೇದಗಳ ಯಜ್ಞ ಸಂಬಂಧಿ ಉಪದೇಶಗಳ ವಿರುದ್ಧವಾಗಿ ಅಹಿಂಸಾ ಧರ್ಮವನ್ನು ಅವನು ಉಪದೇಶಿಸಬೇಕಾಯಿತು. ವಾಸ್ತವವಾಗಿ ಯಾಗಗಳಲ್ಲಿ ಆಹುತಿಗೊಂಡ ಪ್ರಾಣಿಗಳಿಗೆ ಹೊಸ ಹುಟ್ಟು ಕೊಡುತ್ತಿದ್ದರು. ಆದರೆ ಅಂತಹ ಯಾವ ಶಕ್ತಿಯೂ ಇಲ್ಲದ ಜನರು ವೈದಿಕ ಕರ್ಮಾಚರಣೆಗೆ ತೊಡಗಿದಾಗ ಅದು ಯಜ್ಞವಾಗದೆ ಅನಾವಶ್ಯಕವಾಗಿ ಬಡ ಪ್ರಾಣಿಗಳನ್ನು ಕೊಲ್ಲುವ ಕೆಲಸವಾಯಿತು. ಆದ್ದರಿಂದ ಬುದ್ಧನು ತಾತ್ಕಾಲಕ್ಕೆ ವೇದ ಪ್ರಾಮಾಣ್ಯವನ್ನು ನಿರಾಕರಿಸಬೇಕಾಯಿತು. ವಿರುದ್ಧ ವ್ಯವಹಾರಗಳನ್ನು ಪ್ರಚೋದಿಸುವಂತಹ ಯಾಗಗಳನ್ನು ಯಾರೂ ಮಾಡಬಾರದು. ಅವುಗಳನ್ನು ನಿಲ್ಲಿಸುವುದೇ ಉತ್ತಮ. ನಾವು ಮತ್ತೆ ಮತ್ತೆ ವಿವರಿಸಿರುವಂತೆ ಕಲಿಯುಗದಲ್ಲಿ ಅರ್ಹ ಋತಿಜ್ಜರರು ದೊರಕುವುದಿಲ್ಲವಾದ್ದರಿಂದ ವೇದೋಕ್ತ ಕರ್ಮಗಳನ್ನು ಆಚರಿಸುವುದು ಸಾಧ್ಯವಿಲ್ಲ. ಆದ್ದರಿಂದಲೇ ಶಾಸ್ತ್ರಗಳು ನಮಗೆ ಸಂಕೀರ್ತನಾ ಯಜ್ಞವನ್ನು ಆಚರಿಸಲು ಆದೇಶಿಸುತ್ತವೆ. ಸಂಕೀರ್ತನಾ ಯಜ್ಞದಿಂದ ದೇವೋತ್ತಮ ಪರಮಪುರುಷನು ತನ್ನ ಚೈತನ್ಯ ಪರಮಪ್ರಭು ರೂಪದಲ್ಲಿ ಸಂತೋಷ ಪಡುತ್ತಾನೆ, ಪೂಜಿತನಾಗುತ್ತಾನೆ. ಯಾಗಾಚರಣೆಯ ಇಡೀ ಉದ್ದೇಶವೇ ಭಗವಾನ್ ವಿಷ್ಣುವನ್ನು ಪೂಜಿಸುವುದು. ವಿಷ್ಣು ಅಥವಾ ಕೃಷ್ಣನು ತನ್ನ ಅವತಾರವಾದ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿದ್ದಾನೆ. ಆದ್ದರಿಂದ ವಿವೇಕಿಗಳಾದವರು ಸಂಕೀರ್ತನ ಯಜ್ಞವನ್ನಾಚರಿಸಿ ಅವನನ್ನು ತೃಪ್ತಿಪಡಿಸಲು ಪ್ರಯತ್ನಿಸಬೇಕು. ಈ ಯುಗದಲ್ಲಿ ಭಗವಂತನನ್ನು ಮೆಚ್ಚಿಸುವ ಅತ್ಯಂತ ಸುಲಭವಾದ ದಾರಿಯೆಂದರೆ ಇದೆ. ಜನರು ಈ ಯುಗದಲ್ಲಿ ಆಚರಿಸಬಹುದಾದ ಯಾಗಗಳ ಬಗೆಗೆ ಶಾಸ್ತ್ರಗಳಲ್ಲಿ ಹೇಳಿರುವ ವಿಧಿಗಳ ಪ್ರಯೋಜನವನ್ನು ಪಡೆದುಕೊಂಡು ಈ ಪಾಪ ಪೂರಿತ ಕಲಿಯುಗದಲ್ಲಿ ಅನಾವಶ್ಯಕ ಕ್ಷೋಭೆಯಾಗದಂತೆ ನೋಡಿಕೊಳ್ಳಬೇಕು. ಕಲಿಯುಗದಲ್ಲಿ ಜಗತ್ತಿನಾದ್ಯಂತ ಜನರು ತಾವು ತಿನ್ನುವ ಮಾಂಸಕ್ಕಾಗಿ ಕಸಾಯಿಖಾನೆಗಳನ್ನು ತೆರೆಯುವುದರಲ್ಲಿ ಪರಿಣಿತರಾಗಿದ್ದಾರೆ.
ಈಗ ಹಿಂದಿನ ಕರ್ಮಾಚರಣೆಗಳನ್ನೇನಾದರೂ ಪ್ರಚಲಿತಗೊಳಿಸಿದರೆ ಜನರು ಆ ನೆಪದಲ್ಲಿ ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಪ್ರಾಣಿಗಳನ್ನು ಕೊಲ್ಲುವುದಕ್ಕೆ ಪ್ರೋತ್ಸಾಹ ನೀಡಿದ ಹಾಗಾಗುತ್ತದೆ. ಕಲ್ಕತ್ತೆಯ ಅನೇಕ ಕಸಾಯಿಖಾನೆಗಳಲ್ಲಿ ಕಾಳಿದೇವಿಯ ವಿಗ್ರಹಗಳನ್ನಿಟ್ಟಿರುತ್ತಾರೆ. ಕಾಳಿದೇವಿಗೆ ಅರ್ಪಿಸಿದ ಮಾಂಸವನ್ನು ಕೊಳ್ಳುವುದೇ ಉತ್ತಮ ಎಂದು ಕೆಲವರು ಭಾವಿಸಿ ಆ ಅಂಗಡಿಗಳಿಗೆ ಮುಗಿಬೀಳುತ್ತಾರೆ. ಕಾಳಿದೇವಿಯು ಎಂದೂ ಮಾಂಸಾಹಾರವನ್ನು ಸ್ವೀಕರಿಸುವುದಿಲ್ಲ. ಅವಳು ಶಿವನ ಸುಚರಿತೆಯಾದ ಪತ್ನಿ ಎನ್ನುವುದನ್ನು ಈ ಜನರು ಅರಿಯರು. ಶಿವನು ಕೂಡ ವೈಷ್ಣವೋತ್ತಮನು. ಎಂದಿಗೂ ಅವನು ಕಾಳಿದೇವಿಯ ಪ್ರಸಾದವೆಂದು ಮಾಂಸವನ್ನು ಮೀನನ್ನು ತಿನ್ನುವವರು ಕಾಳಿಯ ಪ್ರಸಾದಕ್ಕೆ ಬದಲು ಭೂತ ಪಿಶಾಚಿಗಳ ತಿಂದುಳಿಸಿದ ಆಹಾರವನ್ನು ತಿನ್ನುತ್ತಿರುತ್ತಾರೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಅಯ್ಯಪ್ಪ, ಇಲ್ಲಿ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಯಜ್ಞಾದಾಚರತಿ ಶ್ರೇಷ್ಠ ತತ್ವ ತಥಾ ದೇವಿತರೋ ಜನಃ ಸ್ವಯತ್ನಾಣಂ ಪ್ರಮಾಣಂ ಕುರುತೆ ಲೋಕಸ್ತದ ಅನುವರ್ತತೆ. ಅಂದ್ರೆ ಶ್ರೇಷ್ಠನಾದವನು ಯಾವ ರೀತಿ ನಡೆದುಕೊಳ್ತಾನೆ, ಇತರ ಜನಸಾಮಾನ್ಯರು ಕೂಡ ಅದೇ ರೀತಿ ಮಾಡ್ತಾರೆ. ನಾಯಕ ಹೇಗೆ ಮಾಡ್ತಾನೆ ಹಾಗೆ ಉಳಿದವರು ಅನುಸರಿಸಿಕೊಂಡು ನಡೀತಾರೆ. ಅದನ್ನು ಯಾವಾಗ ಮಾದರಿಯಾಗಿ ಹಾಕಿ ಮಾಡ್ತಾರೋ ಅದನ್ನೇ ಪ್ರಮಾಣವೆಂದು ಪ್ರಪಂಚವು ಅನುಸರಿಸುತ್ತದೆ. ಇಲ್ಲಿ ತನ್ನ ಇಂದ್ರಿಯ ತೃಪ್ತಿಗಾಗಿ ದೇವೇಂದ್ರನು ಋತು ಮಹಾರಾಜನನ್ನು 100 ಯಾಗಗಳನ್ನು ಮಾಡಬೇಕು. ಮಾಡ್ಲಿಕ್ಕೆ ಈಗ ಇಂದ್ರ ಏನ್ ಮಾಡ್ತಾನೆ, ಪೃಥು ಮಹಾರಾಜನಿಗೆ ತಡೆಯನ್ನು ಹಾಕ್ತಾನೆ, ಆಚರಿಸಬಾರದು ಅಂತೇಳಿ. ಯಜ್ಞದ ಕುದುರೆಯನ್ನೇ ಅಪಹರಿಸಿಕೊಂಡು ಹೋಗ್ತಾನೆ. ಹಲವು ಬಗೆಯ ಅಧಾರ್ಮಿಕವಾದ ವ್ಯಕ್ತಿಗಳ ಮಧ್ಯೆ ಸನ್ಯಾಸಿಯ ಸೋಗಿನಲ್ಲಿ ಹೋಗಿ ಅಡಗಿ ಕೂತ್ಕೊಳ್ತಾನೆ. ಇಂತಹ ಚಟುವಟಿಕೆಗಳು ಜನಸಾಮಾನ್ಯರಿಗೆ ಇದು ತುಂಬಾ ಅಟ್ರಾಕ್ಷನ್ ಹೀಗೆ ಮಾಡಿದ್ರಿಂದ. ಆದ್ರೆ ಇದು ತುಂಬಾ ಡೇಂಜರ್ ಕೂಡ, ಅಪಾಯಕಾರಿ ಕೂಡ ಹೌದು. ಇಂದ್ರನು ಅಂತಹ ಆಧರ್ಮಿಕ ಅಂಶಗಳನ್ನು ಸಮಾಜದಲ್ಲಿ ಹುಟ್ಟು ಹಾಕಲು ಬಿಡುವುದಕ್ಕೆ ಬದಲಾಗಿ ಯಜ್ಞವನ್ನೇ ನಿಲ್ಲಿಸುವಂತೆ ಮಾಡುವುದು ಮೇಲು ಎಂದು ಬ್ರಹ್ಮ ಈ ರೀತಿ ಭಾವಿಸ್ತಾನೆ. ಈ ಇಂದ್ರ ಈ ರೀತಿ ಮಾಡ್ತಾನಲ್ಲ, ಇದಕ್ಕಿಂತ ಜನರೆಲ್ಲ ಅದನ್ನೇ ಕಲಿತಾರೆ. ಮತ್ತೆ ಅದಕ್ಕೆ ಇಂದ್ರ ಆ ರೀತಿ ಮಾಡುವ ಮೊದಲೇ ಬ್ರಹ್ಮ ನಿರ್ಧರಿಸಿ ಬಿಡ್ತಾನೆ, ಈ ಯಜ್ಞವನ್ನೇ ನಿಲ್ಲಿಸುವಂತೆ ಹೇಳೋದು ಒಳ್ಳೇದು ಅಂತ ಹೇಳಿ. ಹಾಗೆ ಜನರು ವೇದ ದೇಶಗಳ ಪ್ರಕಾರ ಪ್ರಾಣಿ ವಧೆ ಇರುವ ಯಜ್ಞಗಳಲ್ಲಿ ಅತಿಯಾಗಿ ತೊಡಗಿದಾಗ ಭಗವಂತ ಬುದ್ಧ ಬಂದು ಆ ಬುದ್ಧನ ಅವತಾರವಾಗಿ ಬಂದು ನಿಲ್ತಾನೆ. ವೇದಗಳ ಯಜ್ಞ ಸಂಬಂಧಿ ಆ ಉಪದೇಶಗಳ ವಿರುದ್ಧವಾಗಿ ಅಹಿಂಸಾ ಧರ್ಮವನ್ನು ಅವನಲ್ಲಿ ಉಪದೇಶಿಸಬೇಕಾಯಿತು ಬುದ್ಧ. ವಾಸ್ತವವಾಗಿ ಯಾಗಗಳಲ್ಲಿ ಆಹುತಿಗೊಂಡಂತಹ ಪ್ರಾಣಿಗಳಿಗೆ ಹೊಸ ಹುಟ್ಟು ಕೊಡ್ತಿದ್ರು. ಅಂತ ಯಾವ ಶಕ್ತಿಯೂ ಇಲ್ಲದಂತಹ ಈ ಜನರು ವೈದಿಕ ಕರ್ಮಾಚರಣೆಗೆ ತೊಡಗಿದಾಗ ಅದು ಯಜ್ಞ ಆಗದೆ ಅನವಶ್ಯಕವಾಗಿ ಈ ಬಡ ಪ್ರಾಣಿಗಳನ್ನು ಕೊಲ್ಲುವಂತಹ ಕೆಲಸ ಆಗ್ತದೆ. ಆದ್ದರಿಂದ ಬುದ್ಧ ಏನ್ ಮಾಡಿದ, ತಾತ್ಕಾಲಿಕ ವೇದ ಪ್ರಾಮಾಣ್ಯವನ್ನು ನಿರಾಕರಿಸಬೇಕಾಯ್ತು. ವಿರುದ್ಧ ವ್ಯವಹಾರಗಳನ್ನು ಪ್ರಚೋದಿಸುವಂತಹ ಯಾಗಗಳನ್ನು ಯಾರು ಕೂಡ ಮಾಡಬಾರದು, ಅವುಗಳನ್ನು ನಿಲ್ಲಿಸುವುದೇ ಉತ್ತಮ ಅಂತ ಹೇಳಿ ಬುದ್ಧ ಹೇಳ್ತಾನೆ. ನಿಜವಾಗಿ ಆ ಯಾಗಗಳಲ್ಲಿ ಆ ಪ್ರಾಣಿಗಳ ಬಲಿಯಾದ್ರೆ ಆ ಪ್ರಾಣಿಗಳಿಗೆ ಮೋಕ್ಷ ಸಿಗ್ತದಂತೆ, ಅಥವಾ ಇನ್ನೊಂದು ಒಳ್ಳೆಯ ಜನ್ಮದಲ್ಲಿ ಅದು ಹುಟ್ಟುತ್ತದಂತೆ. ನಾವು ಮತ್ತೆ ಮತ್ತೆ ವಿವರಿಸುವಂತೆ ಈ ಕಲಿಯುಗದಲ್ಲಿ ಅರ್ಹ ಋತಿಜ್ವರು ದೊರಕುವುದಿಲ್ಲವಾದ್ದರಿಂದ ಇಲ್ಲಿ ವೇದೋಕ್ತ ಕರ್ಮಗಳನ್ನು ಆಚರಿಸುವುದು ಕೂಡ ಸಾಧ್ಯ ಇಲ್ಲ. ಶಾಸ್ತ್ರಗಳು ನಮಗೆ ಸಂಕೀರ್ತನ ಯಜ್ಞವನ್ನು ಮಾಡಬೇಕು ಅಂತೇಳಿ ಆದೇಶ ಮಾಡ್ತದೆ. ಇದನ್ನು ಸಂಕೀರ್ತನ ಯಜ್ಞದಿಂದ ದೇವೋತ್ತಮ ಪರಮ ಪುರುಷನು ತನ್ನ ಚೈತನ್ಯ ಮಹಾಪ್ರಭು ರೂಪದಲ್ಲಿ ಅವನನ್ನು ಸಂತೋಷಪಡಿಸ್ತಾರೆ. ಚೈತನ್ಯ ಮಹಾಪ್ರಭುಗಳು ನಮ್ಗೆ ಹೇಳಿಕೊಟ್ಟಂತಹ ಕಲಿಯುಗದ ಮಹಾಮಂತ್ರವೇ ಸಂಕೀರ್ತನ ಯಜ್ಞದ ಯಾವುದು ಮಹಾಮಂತ್ರ ಯಾವುದು?
ಹರೇ ಕೃಷ್ಣ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಹರೇ. ಅದನ್ನೇ ಅದರಿಂದಲೇ ಚೈತನ್ಯ ಮಹಾಪ್ರಭುಗಳು ಸಂತೋಷ ಪಡ್ತಾರೆ ಮತ್ತೆ ಪೂಜಿತರಾಗ್ತಾರೆ. ಯಾಗಾಚರಣೆಯ ಇಡೀ ಉದ್ದೇಶ ಏನು? ಭಗವಂತ ವಿಷ್ಣುವನ್ನು ಪೂಜಿಸುವುದು ಅಂತೇಳಿ. ಯಾಗಾಚರಣೆಯ ಇಡೀ ಉದ್ದೇಶವೇ ಅದು. ಅಥವಾ ವಿಷ್ಣು ಅಥವಾ ಕೃಷ್ಣ ಅವತಾರವಾದ, ಇಲ್ಲಿ ಕೃಷ್ಣನ ಅವತಾರವಾದ ಚೈತನ್ಯ ಮಹಾಪ್ರಭುಗಳು ಅವರ ಕೃಷ್ಣನ ರೂಪದಲ್ಲಿ ಮತ್ತೆ ರಾಧಾರಾಣಿಯ ರೂಪ ಇದರಲ್ಲಿ ಭಾವದಲ್ಲಿ ಅವರಿದ್ದಾರೆ. ಆದ್ದರಿಂದ ವಿವೇಕಿಗಳಾದವರು ಸಂಕೀರ್ತನ ಯಜ್ಞವನ್ನು ಆಚರಿಸಿ ಚೈತನ್ಯ ಮಹಾಪ್ರಭುಗಳು ಕೃಷ್ಣನನ್ನು ನಾವು ತೃಪ್ತಿಪಡಿಸಲು ಪ್ರಯತ್ನಿಸಬೇಕು. ಈ ಕಲಿಯುಗದಲ್ಲಿ ಭಗವಂತನನ್ನು ಮೆಚ್ಚಿಸುವ ಅತ್ಯಂತ ಸುಲಭ ದಾರಿ ಕೊಟ್ಟಿದ್ದಾರೆ ಚೈತನ್ಯ ಮಹಾಪ್ರಭುಗಳು. ಅದು ಇದೆ ಹರೇ ಕೃಷ್ಣ ಮಹಾಮಂತ್ರ. ಜನರು ಈ ಯುಗದಲ್ಲಿ ಆಚರಿಸಬಹುದಾದ ಯಾಗಗಳ ಬಗ್ಗೆ ಶಾಸ್ತ್ರದಲ್ಲಿ ಹೇಳಿರುವ ವಿಧಿಗಳ ಪ್ರಯೋಜನವನ್ನು ಪಡೆದುಕೊಂಡು ಪಾಪ ಪೂರಿತವಾದ ಈ ಕಲಿಯುಗದಲ್ಲಿ ಅನಾವಶ್ಯಕವಾಗಿ ಶೋಭೆಯಾಗದಂತೆ ನೋಡಿಕೊಳ್ಬೇಕು. ಕಲಿಯುಗದಲ್ಲಿ ಜಗತ್ತಿನಾದ್ಯಂತ ಜನರು ತಾವು ತಿನ್ನುವ ಮಾಂಸಕ್ಕಾಗಿ ಕಸಾಯಿಖಾನೆಗಳನ್ನು ತೆರೆಯುವುದರಲ್ಲೇ ಪರಿಣತರಾಗ್ತಾರೆ. ಎಲ್ಲಿ ನೋಡಿದ್ರು ನಮಗೆ ಆ ಕಸಾಯಿಖಾನೆಗಳೇ ಕಾಣ್ತವೆ. ಈಗ ಇಂದಿನ ಕರ್ಮಾಚರಣೆಗಳು ಏನಾದ್ರೂ ಪ್ರಚಲಿತಗೊಳಿಸಿದರೆ ಜನರು ಆ ನೆಪದಲ್ಲಿ ಇನ್ನು ಕೂಡ ಹೆಚ್ಚು ಸಂಖ್ಯೆಯಲ್ಲಿ ಪ್ರಾಣಿಗಳನ್ನು ಕೊಲ್ಲುವುದಕ್ಕಾಗಿ ಪ್ರೋತ್ಸಾಹ ನೀಡಿ ಹಾಗಾಗುತ್ತದೆ. ಅದಕ್ಕೇನು ಈಗ ಸ್ವಲ್ಪ ಪ್ರಾಣಿ ಬಲಿಗಳು ಕಡಿಮೆ ಆಗ್ತಾ ಇದೆ. ಈಗ ಪಕ್ಷಿ ಬಲಿ ಸ್ಟಾರ್ಟ್ ಆಗಿದೆ. ಯಾವುದು? ಕೋಳಿ. ಹಾಗೆ ಇಲ್ಲಿ ಕಲ್ಕತ್ತಾದಲ್ಲಿ ಸಹ ನೋಡಿ ಪ್ರಭುಪಾದರು ಬರ್ತಿದ್ದಾರೆ ನೋಡಿ, ಅನೇಕ ಕಸಾಯಿಖಾನೆಗಳಲ್ಲಿ ಕಾಳಿ ದೇವಿಯ ವಿಗ್ರಹಗಳನ್ನು ಇಟ್ಟಿರುತ್ತಾರೆ. ಹೌದು, ಕಾಳಿ ದೇವಿಗೆ ಅರ್ಪಿಸಿದ ಮಾಂಸವನ್ನು ಕೊಲ್ಲುವುದೇ ಉತ್ತಮ ಅಂತ ಹೇಳಿ ಕೆಲವರು ಭಾವಿಸ್ತಾರೆ. ಅಂದ್ರೆ ಅದು ಪ್ರಸಾದ ಅಂತ ಹೇಳಿ ಭಾವಿಸ್ತಾರೆ ಅವರು. ಆ ಅಂಗಡಿಗಳಿಗೆ ಅವರು ಮುಗ್ಗಿ ಬೀಳ್ತಾರೆ. ಆದ್ರೆ ನಿಜವಾಗಿ ಕಾಳಿ ದೇವಿ ಮಾಂಸವನ್ನು ಸ್ವೀಕರಿಸುವುದಿಲ್ಲ. ಅವಳು ಶಿವನ ಪತ್ನಿ ಪಾರ್ವತಿ ದೇವಿಯ ಅಂಶಗಳು. ಅದು ಜನರು ತಿಳಿಯುವುದಿಲ್ಲ. ಶಿವನು ಕೂಡ ವೈಷ್ಣವರಲ್ಲಿ ಉತ್ತಮನೇ, ಅವನು ಕೂಡ ಭಕ್ತನೇ, ಅವನು ಕೂಡ ಮಾಂಸಾಹಾರವನ್ನು ಸೇವಿಸುವುದಿಲ್ಲ. ಶಿವನು ಉಳಿಸಿದ ಆಹಾರವನ್ನೇ ಕಾಳಿದೇವಿ ಸ್ವೀಕರಿಸುವುದು. ಆದ್ರಿಂದ ಅವಳು ಮಾಂಸವನ್ನಾಗ್ಲಿ ಮೀನನ್ನಾಗ್ಲಿ ತಿನ್ನುವ ಸಾಧ್ಯತೆ ಇಲ್ಲ. ಅಂತಹ ಅರ್ಪಣೆಗಳನ್ನು ಯಾರಿಗೆ? ಈ ಭೂತ ಪಿಸಾಚ ರಾಕ್ಷಸರೆಂಬ ಕಾಳಿದೇವಿಯ ಸಹಚರರು ಅವರು ಸೇವಿಸ್ತಾರೆ. ಕಾಳಿದೇವಿ ಸ್ವೀಕರಿಸುವುದಿಲ್ಲ, ಅವರ ಸಹಚರರು ಸ್ವೀಕರಿಸ್ತಾರೆ. ಕಾಳಿದೇವಿಯ ಪ್ರಸಾದವೆಂದು ಮಾಂಸವನ್ನು ಮೀನನ್ನು ತಿನ್ನುವವರು ಕಾಳಿಯ ಪ್ರಸಾದಕ್ಕೆ ಬದಲು ಅವರು ಭೂತ ಪಿಸಾಚಿಗಳು ತಿಂದುಳಿಸಿದಂತಹ ಆಹಾರವನ್ನು ತಿನ್ನುತ್ತಾ ಇರುತ್ತಾರೆ. ಹರೇ ಕೃಷ್ಣ. ನೋಡಿ ಇಲ್ಲಿ ಯಾವ ರೀತಿ ಹೇಳಿದರೆ, ಕಾಳಿ ದೇವತೆ ಶಿವನ ಪತ್ನಿ ಪಾರ್ವತಿಯ ಅಂಶಗಳು. ಆದ್ರಿಂದ ಶಿವನ ಉಳಿದುದನ್ನು ಕ್ಲೇಶ ಭಾಗವನ್ನು ಮಾತ್ರ ಶಿವನ ಹೆಂಡತಿ ತಿಂತಿದ್ರು. ಶಿವನಿಗೆ ವೈಷ್ಣವ, ಅವನು ವೈಷ್ಣವರಾದ ಕಾರಣ ಅವನು ಮಾಂಸ ಭಕ್ಷಣೆ ಮಾಡುವುದಿಲ್ಲ. ಆದ್ರೆ ಹೆಂಡತಿ ಕೂಡ ಅದನ್ನೇ ಪಾಲಿಸ್ತಾ ಇದ್ವು ಇಲ್ಲಿ. ಆದ್ರೆ ಇಲ್ಲಿ ಏನ್ ಮಾಡ್ತೇವೆ, ಇಲ್ಲಿ ಕಾಳಿ ದೇವತೆಗೆ ಅಂತೇಳಿ ಎಂತ ಭದ್ರಕಾಳಿ ಅಂತೆ ಇನ್ನೇನು ಕಾಳಿಗಳು ಇದ್ದವರೆಲ್ಲ ತುಂಬಾ ಕಾಳಿ ದೇವತೆಗಳು ಇದ್ದೇವೆ. ನಾವು ಕಲ್ಕತ್ತೆಗೆ ಹೋದಾಗ ಸಹ ಈ ರೀತಿ ಕಾಳಿಗಳು ಅಲ್ಲಿ ತುಂಬಾ ಲೈನ್ ಇತ್ತು. ಶಿವನ ಲಿಂಗ ಇತ್ತು. ಹರೇ ಕೃಷ್ಣ. ಕಾಳಿ ಮಂದಿರಕ್ಕೆ ಹೋಗಿದ್ದೆವು. ಅಲ್ಲಿ ತುಂಬಾ ಶಿವನ ದೇವಸ್ಥಾನಗಳು ಇದು ಲಿಂಗಗಳು ಇತ್ತು. ಆಮೇಲೆ ಕಾಳಿದು ಇದು ಇತ್ತು ಅಲ್ಲಿ ದೇವಸ್ಥಾನ ಮುಖ್ಯವಾಗಿದ್ದದ್ದು. ಪ್ರಾಣಿ ಬಲಿಯನ್ನು ನೋಡ್ಲಿಲ್ಲ ನಾವು. ಹರೇ ಕೃಷ್ಣ. ಶಕುಂತಲ ಮಾತಾಜಿ ಕಾಳಿ ಬಲಿಯನ್ನು ನೋಡಿದ್ದೀರಾ? ಇದು ಪ್ರಾಣಿ ಬಲಿಯನ್ನು? ಪ್ರೇಮರಾಘವ ಮಾತಾಜಿ ನೀವು ಬಂದಿದ್ರಾ? ಹರೇ ಕೃಷ್ಣ. ನಾನು ನೋಡ್ಲಿಲ್ಲ.
ಹರೇ ಕೃಷ್ಣ. ಏನಾದ್ರೂ ಹೇಳುದಿದ್ರೆ ಹೇಳಿ. ಉಮಾ ಕುಲಕರ್ಣಿ ಮಾತಾಜಿ, ಯಾರು ಇದ್ದೀರಾ? ಇದ್ದೀರಿ. ನೋಡಿದ್ದೀರಾ ಮಾತಾಜಿ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ, ಇದು ಈ ಭಗವಂತನಿಗೆ ನಾವು ನೈವೇದ್ಯಗಳು ಅರ್ಪಣೆ ಮಾಡ್ತೀವಿ, ಮತ್ತೆ ಕೆಲವರು ಪ್ರಸಾದ ಅಂತ ಹೇಳಿ ನಾವೆಲ್ಲ ಮಾಡ್ತಾ ಇದೀವಲ್ಲ, ಅದರಲ್ಲಿ ಏನ್ ತಿಳ್ಕೊಬೇಕಾಗಿದೆ ಅಂತಂದ್ರೆ, ಭಗವಂತನು ಫಸ್ಟ್ ಆಫ್ ಆಲ್ ಅವರು ಚಿದಾನಂದ ತತ್ವ ಸ್ವರೂಪ. ಅವರು ಸಚ್ಚಿದಾನಂದ ವಿಗ್ರಹ ಅಂತ ಹೇಳಿ ಅವ್ರದ್ದು ನಮ್ಮ ರೀತಿ ಶರೀರ ಅಲ್ವೇ ಅಲ್ಲ. ನಮಗೆ ಭಗವಂತ ಏನ್ ಹೇಳಿದಾನೆ ಅಂತಂದ್ರೆ, ಪ್ರಾಣಿನಾಂ ದೇಹಮಾಶ್ರಿತಾಮ್ ಅಂತ ಹೇಳಿದ್ದಾರೆ ಭಗವಂತ. ಅಂದ್ರೆ ನಾವು ಶರೀರವನ್ನು ಆಶ್ರಯಿಸಿರೋದ್ರಿಂದ ನಮಗೆ ಆಹಾರ ಬೇಕಾಗ್ತದೆ. ಆಮೇಲೆ ಇನ್ನೊಂದ್ ಕಡೆ ಏನ್ ಹೇಳ್ತಾರೆ ಅಂದ್ರೆ, ಜೀವೋ ಜೀವಸ್ಯ ಜೀವಿತ ಅಂತ ಹೇಳಿ ಅಲ್ಲೂ ಇನ್ನೊಂದ್ ಕಡೆ ಇದೆ. ಅಂದ್ರೆ ನಾವು ಈ ಯಾವ್ದಾದ್ರು ಕಲ್ಲು ಮಣ್ಣು ಅಥವಾ ನಾವೇನೋ ತಿಂದು ಇದು ನಮಗೆ ಶಕ್ತಿ ಬರೋದಿಲ್ಲ. ಯಾಕೆಂದ್ರೆ ಅದಕ್ಕೆ ಒಂದು ಜೀವ ಇರಬೇಕು ಅಂದ್ರೆ ಅದಕ್ಕೆ ಏಕೇಂದ್ರಿಯ ಜೀವ ಅಂತ ಹೇಳಿ, ಸಸ್ಯಗಳೆಲ್ಲ ಏಕೇಂದ್ರಿಯ ಜೀವಗಳು. ಅವುಗಳಲ್ಲಿ ಏನಾಗ್ತದೆ ಅಂತಂದ್ರೆ, ಭಗವಂತನು ಒಂದು ಈ ಇಡೀ ಸೌರಮಂಡಲಕ್ಕೆ ಸೂರ್ಯನ ಒಂದು ನೇಮಕ ಮಾಡಿದ್ದಾರೆ. ಇವರಿಗೆಲ್ಲಾನು ಪವರ್ ಕೊಡಿ, ಶಕ್ತಿ ಕೊಡಿ, ಪವರ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳಿ ಅಂತೇಳಿ. ಆ ಶಕ್ತಿ ಇದರಲ್ಲಿ ಬಂದಿದೆ. ಯಾವ್ದ್ರಲ್ಲಿ? ನಾವು ತಿನ್ನುವ ಆಹಾರದಲ್ಲಿ. ಅದನ್ನ ನಮಗೆ ಸೂರ್ಯ ಭಗವಂತನ ಮೂಲಕ ನಮಗೆ ಸೇರಿಸ್ತಾರೆ. ನಮಗೆ ದೇಹ ಆಶ್ರಯದಿಂದ ನಾವು ಆಶ್ರಯಿಸಿರೋದು ನಾವೇನು ನೈವೇದ್ಯ ಮಾಡ್ತೀವೋ ಅದೆಲ್ಲ ಬರೀ ನಮಗೇನೆ. ಆದ್ರೆ ಏನಾಗಿದೆ ಅಂದ್ರೆ, ಭಗವಂತನಿಗೆ ಇವೆಲ್ಲ ಯಾವುದೇ ಶಿವನಾಗ್ಲಿ ಇವರಾಗ್ಲಿ ಯಾರ ತತ್ವ ಸ್ವರೂಪ ಭಗವಂತನುಗಳು ಯಾವ ಪ್ರಸಾದವನ್ನಾಗ್ಲಿ ಯಾವ್ದನ್ನಾದ್ರೂ ಸೇರಿಸೋದಿಲ್ಲ. ಆದ್ರೆ ಏನಾಗ್ತದೆ ಅಂದ್ರೆ, ದೇವತೆಗಳು ಅಂತ ಇರ್ತಾರೆ. ದೇವತೆಗಳು ಏನ್ ಮಾಡ್ತಾರೆ ಅಂತಂದ್ರೆ, ಆ ದೇವತೆಗಳು ಸೂಕ್ಷ್ಮ ರೂಪದ ಗ್ರಹಣ ಅಂತಿದೆ ಅವ್ರು. ಅಂದ್ರೆ ನಾವು ನಮ್ ತರ ತಿಂದು, ಯಾಕಂದ್ರೆ ಇದು ನಮ್ಮ ಇದು ಆಹಾರ ಅನ್ನೋದು ಪ್ರಕೃತಿಯಿಂದ ಆಗಿರುವಂತದ್ದು. ಆಮೇಲೆ ನಮ್ಮ ಶರೀರ ಎರಡು ಪ್ರಕೃತಿಯಿಂದನೇ ಆಗಿರೋದು. ಹಾಗಾಗಿ ಇದು ಏನೋ ನಿಬದ್ಧಾತಿ ಕೌಂತೆಯ ಅಂತ ಹೇಳಿ ಇದು ಬಂಧಿಸಲ್ಪಟ್ಟಿದೆ, ನಮ್ಮ ಶರೀರ, ಆತ್ಮ ಮತ್ತೆ ಇದೆ ನಮ್ಮ ಮನಸ್ಸು ಇವೆಲ್ಲ. ಹಾಗಾಗಿ ನಮಗೆ ಬೇಕಾಗ್ತದೆ, ಏನು ಬೇಕಾಗಲ್ಲ. ನಾವು ತಪ್ಪು ತಿಳ್ಕೊಂಡು ದೇವರಿಗೆ ನೈವೇದ್ಯ ಮಾಡಿದೀವಿ, ದೇವರು ಮಾಡ್ತಾರೆ ಅಂತ ಹೇಳಿ. ಅಂದ್ರೆ ದೇವರದ ಅನುಗ್ರಹ ಆದ್ಮೇಲೆ ನಾವು ತಿಂದ್ರೆ, ಫಸ್ಟ್ ಆಫ್ ಆಲ್ ಅದಕ್ಕೆ ನೀವು ಸ್ನಾನ ಮಾಡದೆ ಯಾವುದೇ ಅಡಿಗೆ ಮಾಡಬೇಡಿ ಅಂತ ಒಂದು ರೂಲ್ ಇದೆ. ಇನ್ನೊಂದು, ಅಡಿಗೆ ಮಾಡುವಾಗ ಏನು ತಿನ್ನಬಾರದು, ಏನನ್ನೂ ಅವರು ತಿನ್ನಬಾರದು. ಎಲ್ಲ ಭಗವಂತನಿಗೆ ಅರ್ಪಿಸಿ ನಿವೇದನೆ ಮಾಡಿ ಆಮೇಲೆ ಸೇರಿಸ್ಬೇಕು ಅಂತೇಳಿ. ಸೊ ಈ ಮಾಂಸ ಆಗ್ಲಿ ಇದಾಗ್ಲಿ ಮೀನಾಗ್ಲಿ ಏನೇ ಆಗಿರ್ಲಿ, ಅದು ದೇವರುಗಳಿಗೆ ಭಗವಂತನಿಗೆ ಅದು ಯಾರು ಇದಲ್ಲ. ನಾವು ಯೋಚನೆ ಮಾಡ್ಕೊಂಡು ನಮಗೆ ಶರೀರವನ್ನು ಕೊಟ್ಟಿರೋದನ್ನ ನಾವು ಅದರಲ್ಲಿ ಇದು ಏನು ಅಂದ್ರೆ, ಜೀವ ಸಂರಕ್ಷಣೆ ಮತ್ತೆ ಶರೀರ ಪೋಷಣೆ ಮಾಡ್ಬೇಕಾದ್ರೆ ನಮಗೆ ಅದು ಕೊಡೋದು. ಅವ್ರದ್ದು ಇದಾದ್ರೆ ಅದು ನಮಗೆ ಪ್ರಸಾದ ಆಗಿ ನಮಗೆ ಬೇಕಾಗ್ತದೆ. ಹಾಗಾಗಿ ಇವರು ಮಾಂಸವನ್ನು ನಿವೇದನೆ ಮಾಡಿದೀವಿ ಕಾಳಿದೇವಿಗೆ, ಆಮೇಲೆ ಅದು ಪ್ರಸಾದ ಅಂತೇಳಿ ಇದು ಜನರ ತಪ್ಪು ಕಲ್ಪನೆ. ಈ ತಪ್ಪು ಕಲ್ಪನೆ ನಾವು ಮೊದಲು ತಿಳ್ಕೊಂಡಿರ್ಬೇಕಾಗ್ತದೆ. ಹರೇ ಕೃಷ್ಣ. ಆದ್ರೆ ನಾವು ಮಾಡುವಂತಹ ಪ್ರಸಾದದಲ್ಲಿ ದೇವರಿಗೆ ಇಡುವಾಗ ನಾನ್ ವೆಜ್ ಉಪಯೋಗಿಸ್ಲಿಕ್ಕೆ ಇಲ್ಲ, ಪ್ರಭುಪಾದ್ರು ಹೇಳಿದ ಪ್ರಕಾರ. ಭಗವಂತ ಭಗವದ್ಗೀತೆಯಲ್ಲಿ ಹೇಳ್ತಾನಲ್ಲ ಮಾತಾಜಿ, ಪತ್ರ ಪುಷ್ಪಂ ಫಲಂ ತೋಯಂ ಅಂತ ಎಲ್ಲೂ ಕೂಡ ಕೇಳೋದಿಲ್ಲ. ಮತ್ತೆ ಇಲ್ಲಿ ಮಾಂಸ ಅನ್ನೋ ಪದ ವೇದಗಳಲ್ಲಿ ಅದಕ್ಕೊಂದು ಅವಕಾಶ ಕೊಟ್ಟಿದ್ದಾರೆ. ಯಾಕಂದ್ರೆ ಅಂತ ಜನರಿಗೂ ಕೂಡ ವೇದಗಳಲ್ಲಿ ಅವಕಾಶ ಇದೆ. ಅಂದ್ರೆ ಅವ್ರಿಗೆ ಯಾವ ರೀತಿ ಅವಕಾಶ ಕೊಟ್ಟರು ಅಂದ್ರೆ, ಅಮಾವಾಸ್ಯೆ ದಿನ ಒಂದು ದಿನ ಅವತ್ತು ಅವ್ರು ಕಾಳಿಗೆ ಬಲಿ ಕೊಡ್ತಾರೆ. ಆದ್ರೆ ಒಂದು ವೇದ ಮಂತ್ರಗಳನ್ನ ಘೋಷಣೆ ಮಾಡಿ ಅದನ್ನ ಬಲಿ ಕೊಡ್ಬೇಕು. ಆ ಮಂತ್ರದ ಅರ್ಥ ತಿಳ್ಕೊಂಡಂತ ವ್ಯಕ್ತಿ ಅದನ್ನ ಮಾಡೋದಿಲ್ಲ ಅಂತ ಹೇಳ್ತಾರೆ. ಮಾಂಸ ಅನ್ನೋ ಒಂದು ಪದದ ಅರ್ಥನೇ, ನೀನು ನನ್ನನ್ನ ಸ್ವೀಕಾರ ಮಾಡ್ಬೋದು, ನೀನ್ ನನ್ನನ್ನ ತಿನ್ಬೋದು ಅಂತ. ಅದ್ರ ಮಾಂಸ ಅನ್ನೋದು ಅದ್ರ ಹೆಸರಲ್ಲ, ಅದ್ರ ಮುಂದೆ ಹೋಗಿ ನಾವ್ ಹೇಳುವಂತದ್ದು, ಮುಂದೊಂದು ದಿನ ನೀನ್ ನನ್ನನ್ನು ತಿನ್ನೋದಕ್ಕೆ ನಾನ್ ನಿನ್ಗೆ ಅನುಮತಿ ಕೊಡ್ತೀನಿ ಅಂತ. ಅಂದ್ರೆ ಆ ಪ್ರಾಣಿ ನನ್ನನ್ನ ತಿಂದಾಗ ಆ ಪ್ರಾಣಿಗೆ ಯಾವ್ದೇ ಪಾಪ ಇಲ್ಲ ಅಂತ. ಆ ರೀತಿ ಇದೆಲ್ಲವೂ ಕೂಡ ಜನ ಅವರ ನಾಲಿಗೆ ಚಪಲಕ್ಕಾಗಿ ಮಾಡ್ಕೊಂಡಿರುವಂತದ್ದು. ಈಗಿನ ಕಾಲದಲ್ಲಿ ಅದೇ ಮಾತಾಜಿ, ಇನ್ನು ಹೆಚ್ಚು ಕಲಿಯುಗದಲ್ಲಿ ಜನ ಎಷ್ಟು ಇದಾಗ್ತಾ ಇದಾರೆ ಅಂದ್ರೆ, ಲಾಭ ಪಡೆಯೋದಕ್ಕೋಸ್ಕರ ಮೊಟ್ಟೆ, ಕೃತಕವಾದ್ದು ಮಾಂಸ ಎಲ್ಲವನ್ನು ಕೂಡ ಅದಕ್ಕೆ ಇಂಜೆಕ್ಟ್ ಮಾಡ್ತಾ ಇದ್ದಾರೆ. ಹಾರ್ಮೋನ್ಸ್ ಇಂಜೆಕ್ಟ್ ಮಾಡಿ ಅವುಗಳ ಹೆಚ್ಚು ಪಡ್ಕೊಳ್ಳೋ ಪ್ರಯತ್ನ ಮಾಡಿ, ಅದನ್ನ ತಗೊಳ್ಳೋ ಜನನು ಅಷ್ಟೇ. ಮಕ್ಕಳೆಲ್ಲ ಬೇಗ ಮೈನೇರಿತಾರೆ. ಅಂದ್ರೆ 8 ವರ್ಷ 9 ವರ್ಷಕ್ಕೆಲ್ಲ ಮೈನೇರಿತಾರೆ ಅಂತ. ಆ ರೀತಿ ತಂದೆ ತಾಯಿ ಕೂಡ ಹಾಲನ್ನಾಗ್ಲಿ ಮಾಂಸವನ್ನಾಗ್ಲಿ ಇದನ್ನೆಲ್ಲ ಕೊಡೋದನ್ನ ಸ್ವಲ್ಪ ನಿಲ್ಲಿಸ್ತಾರೆ. ಯಾಕೆಂದ್ರೆ ಮಕ್ಕಳಿಗೆ ಅದು ಅವರ ಒಂದು ದೇಹದ ರಚನೆ ಮೇಲೆ ಅದು ಪ್ರಭಾವ ಬೀರ್ತಾ ಇದೆ ಅಂತ. ಹೀಗಾಗಿ ಹಿಂದಿನ ಕಾಲದಲ್ಲಿ ಮಾಡಿದಂಥದ್ದು ಆ ರೀತಿ ನಾವೀಗ ಮಾಡೋದಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಅಂತಹ ಪಂಡಿತರಾಗ್ಲಿ ಅಂತಹ ಒಂದು ಯಜ್ಞಗಳಾಗ್ಲಿ ಮಾಡೋದಕ್ಕೆ ನಮ್ಮಿಂದ ಅಸಾಧ್ಯ. ಅಂದ್ರೆ ಅಂತ ಮಂತ್ರಗಳ ಘೋಷಣೆ ಮಾಡೋಂಥವ್ರು ಕೂಡ ಇದಿಲ್ಲ. ಆಗ ಅವರು ರೂಪ ಕೊಡ್ತಿದ್ರು, ಮನುಷ್ಯ ರೂಪ ಕೊಡ್ತಿದ್ರು ಆ ಜೀವಕ್ಕೆ. ಆದ್ರೆ ಈಗಿನ ಕಾಲದಲ್ಲಿ ಎಲ್ಲರೂ ಕೂಡ ಅದೇ ಆ ಮಂತ್ರನೂ ಹೇಳೋದಿಲ್ಲ, ವೇದ ಮಂತ್ರಗಳು ಹೇಳೋದಿಲ್ಲ, ಅದರ ಅರ್ಥನೂ ತಿಳ್ಕೊಳ್ಳೋದಿಲ್ಲ,
ನೇರವಾಗಿ ಹೋಗಿ ಅವರಿಗೆ ಅವರೇ ಏನ ಹೇಳ್ತಾರೆ ಮೊಳೆ ಬಲಿ ಕೊಡ್ತಾರೆ. ಹಾ ಮಾತಾಜಿ. ಅವರಿಗೆ ಅವರೇ ಬಲಿಯನ್ನು ಕೊಟ್ಟ ಹಾಗೆ. ಹಾ ಬಲಿ ಕೊಡ್ತಾರೆ. ಹರೇ ಕೃಷ್ಣ ಮಾತಾಜಿ. ಹಾ ಹೇಳಿ ಮಾತಾಜಿ. ನಿನ್ನೆ ಒಂದು ಆಚಾರ್ಯರದು ಕೇಳ್ತಾ ಇದ್ದೆ ಭಾಗವತಂದು. ಅದ್ರೊಳಗವರು ಮಾಂಸಕ್ಕೆ ಮಾಂ ಅಂಶ ಅಂತ ಹೇಳಿದ್ರು. ಭಗವಂತ ಹೌದು. ಹೇಳ್ತಾರೆ ನನ್ನ ಅಂಶ ಅಂದ್ಮೇಲೆ ಅದನ್ನೇ ಬಲಿ ಕೊಟ್ಟು ನೈವೇದ್ಯ ಮಾಡಕ್ ಸಾಧ್ಯ? ನನ್ನ ಅಂಶನೇ ಕೊಟ್ಬಿಟ್ಟು ನನ್ಗೆ ಇದ್ ಮಾಡಿದ್ರೆ ಹೆಂಗ್ ಸಾಧ್ಯ? ಕೊಡೋ ಹಾಗಿಲ್ಲ ಅಂತ ಹೇಳಿದ್ರು. ಆದ್ರೆ ಸಾಮಾನ್ಯವಾಗಿ ಅಮ್ಮನವ್ರ ದೇವಸ್ಥಾನಗಳು ಕಾಳಿ ಆಗಿರ್ಬೋದು ಎಲ್ಲ ಅಮ್ಮನವ್ರ ದೇವಸ್ಥಾನ ಮುಂದೆಲ್ಲ ಒಂದ್ ಜಾಗ ಕೊಟ್ಟೇ ಬಿಟ್ಟಿರ್ತಾರೆ ಮಾತಾಜಿ ಬಲಿ ಕೊಡಕ್ಕೆ ಅಂತಾನೆ. ಅಲ್ಲಿ ಏನು ಫುಲ್ ಕ್ಯೂಗಳು ನಿಂತ್ಕೊಂಡ್ಬಿಟ್ಟಿರ್ತಾರೆ ಎಲ್ಲ ಹಿಡ್ಕೊಂಡು, ಕೋಳಿಗಳನ್ನ ಎಲ್ಲ ಹಿಡ್ಕೊಂಡು ಲೈನಲ್ಲಿ ನಿಂತ್ಬಿಟ್ಟಿರ್ತಾರೆ ಬಲಿ ಕೊಡಕ್ಕೆ. ಅದ್ ಕೇಳಿದ್ರೆ ಅವ್ರು ಏನೋ ಒಂದು ಅವ್ರದ್ದು ಹಂಗ್ ಬಂದಿತ್ತು, ಹಿಂದಿನಿಂದ ಬಂದಿದೆ ಆ ಪ್ರತೀತಿ ಕೊಡ್ತಾರೆ. ಬಟ್ ಇಲ್ಲ, ಕೊಡೋ ಹಾಗಿಲ್ಲ, ಭಗವಂತನ ಅಂಶ ಅಲ್ವಾ ಅಂತ ಹೇಳಿದ್ರು. ಅವ್ರಿಗೆ ಅರ್ಥ ಮಾಡ್ಕೊಳ್ಳೋ ಒಂದು ಇದಿರೋದಿಲ್ಲ ಮಾತಾಜಿ. ಬಟ್ ಕೊಡ್ಬಾರ್ದು, ಬಟ್ ಹೇಳ್ತಾರೆ ಮಾತಾಜಿ. ಅದ್ರೊಳಗೆ ಅವ್ರು ಹೇಳ್ತಾ ಇದ್ರು, ಯಾರು ಹುಟ್ಟಿನಾಗಿಂದ ತಿನ್ನೋ ಅಭ್ಯಾಸ ಇರುತ್ತೆ ಅವರು ಅಂಗಡಿ ಮುಂದೆ ಹೋದ್ರೆ, ಮಾಂಸದ ಅಂಗಡಿ ಮುಂದೆ ಹೋಗ್ತಾ ಇದ್ರೆ ಅದನ್ನ ನೋಡ್ದಾಗ ಅವ್ರಿಗೆ ಬಾಯಿಲಿ ನೀರು ಉರಿದ್ರೆ ಅವ್ರು ಇನ್ನೂ ಪ್ರಜ್ಞೆಗೆ ಬಂದಿಲ್ಲ, ಕಣ್ಣಲ್ಲಿ ನೀರ್ ಬಂದ್ರೆ ಅವ್ರ ಪ್ರಜ್ಞೆಗೆ ಬಂದಿದ್ದಾರೆ. ಅವರು ಮಾಡ್ತಾ ಇದ್ದಂತಹ ಆ ಹಿಂದಿನಿಂದ ಬಂದಂತಹ ಆಚರಣೆಗಳನ್ನ ನಿಲ್ಲಿಸ್ಬೇಕು ಅಂತ ಹೇಳಿದ್ರು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಇನ್ನು ಬೇರೆ ಯಾರಾದ್ರೂ ಯಾವ್ದಾದ್ರು ಪಾಯಿಂಟ್ ಹೇಳ್ತೀರಾ ಈ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ? ಅರಿಣಿ ಕಕ್ಕೇರಿ ಮಾತಾಜಿ. ಇಲ್ಲ ಮಾತಾಜಿ, ಅದೇ ಈಗ ಎಲ್ಲರೂ ಹೇಳ್ದಂಗೆ ಬಲಿನ ತಮ್ಮ ನಾಲ್ಗೆ ಚಪ್ರ ತೀರ್ಸ್ಕೊಳಿಕ್ಕೆ ಕೊಡ್ತಾ ಇದ್ದಾರೆ ವಿನಃ ಸುಮ್ನೆ ದೇವ್ರ ಹೆಸರು ಅದನ್ನ ಉಪಯೋಗ ಮಾಡ್ಕೋತಾ ಇದ್ದಾರೆ ಅಷ್ಟೇ ಮಾತಾಜಿ. ಅಷ್ಟೇ. ಅದು ನಿಜವಾಗಿ ದೇವರಿಗೆ ಅಲ್ಲ, ದೇವತೆಗಳಿಗಲ್ಲ ಕೊಡುವಂತದ್ದು. ಅಲ್ಲ, ಅದೇ ದೇವತೆಗಳು. ಯಾವುದು ಭೂತ ಪಿಸಾಚಿ, ಪಿಸಾಚ್ ಎಂತದು ದೈವ ಅದೆಲ್ಲ ಇರ್ಬೇಕು. ಅನಂತ ಕುಲಕರ್ಣಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಇಂದ್ರ ಏನ್ ಮಾಡಿದ್ದಾರೆ, ಇಂದ್ರ ತನ್ನ ಸ್ಥಾನ ಕಾಪಾಡ್ಕೊಳ್ಳೋದಕ್ಕೆ ಪಾಖಂಡಿ ಪದ್ಧತಿಯನ್ನು ಸೃಷ್ಟಿಸ್ತಾನೆ. ಅವು ಜನರನ್ನು ಭಾವ್ಯವಾಗಿ ಆಕರ್ಷಿಸಿದ್ರು. ಅವು ಭಗವಂತನ ಶುದ್ಧ ಭಕ್ತಿ ಅಲ್ಲ. ಇಲ್ಲಿ ಪ್ರಭುಪಾದರು ಏನ್ ಹೇಳ್ತಾರೆ, ನಿಜವಾದ ಧರ್ಮ ಭಗವಂತನ ಸಂತೋಷಕ್ಕಾಗಿ ಇರಬೇಕು. ಎರಡನೇ ಪಾಯಿಂಟ್ ಏನ್ ಹೇಳ್ತಾರೆ, ವೇದ ವಿರೋಧಿ ಅಥವಾ ಭಕ್ತಿ ರಹಿತ ಪದ್ಧತಿಗಳು ಜನರನ್ನು ಮೋಸಗೊಳಿಸಬಹುದು. ಮೂರನೇ ಪಾಯಿಂಟ್ ಹೇಳ್ತಾರೆ, ಕಲಿಯುಗದಲ್ಲಿ ಅನೇಕ ಹೊಸ ಮಾರ್ಗಗಳು ಜನರನ್ನು ಆಕರ್ಷಿಸುತ್ತವೆ, ಆದರೆ ಶುದ್ಧ ಭಕ್ತಿ ಮತ್ತು ಹರಿನಾಮ ಸಂಕೀರ್ತನೆ ನಿಜವಾದ ಮಾರ್ಗ. ಇವು ಪ್ರಭುಪಾದರು ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಉಮಾ ಕುಲಕರ್ಣಿ ಮಾತಾಜಿ, ರೂಪಶಂಕರ್ ಮಾತಾಜಿ ಏನಾದ್ರು ಹೇಳುವುದಿದೆಯಾ? ಉಷಾ ಭಟ್ ಮಾತಾಜಿ. ಇಲ್ಲ ಮಾತಾಜಿ, ಎಲ್ಲ ಹೇಳಿದ್ದಾರೆ. ಅಂದ್ರೆ ಮಾತಾಜಿ ನಮ್ಮ ಧರ್ಮದ 4 ತತ್ವಗಳಲ್ಲಿ ಪ್ರಾಣಿಯಲ್ಲಿ ದಯೆ ಹುಟ್ಟೋಗುತ್ತೆ ಅಂತ. ಮನುಷ್ಯರಲ್ಲಿ ಮನುಷ್ಯತ್ವ ಅನ್ನೋದೇ ಕಳ್ಕೊಂಡ್ಬಿಡ್ತಾರೆ ಅವರು ಅಂತ. ಅಂದ್ರೆ ನನ್ಗೆ ಎಲ್ಲಾದ್ರೂ ಒಂದು ಚೂರು ಗಾಯ ಆದ್ರೆ, ಪೆಟ್ಟಾದ್ರೆ ನನ್ಗೆ ನೋವಾಗುತ್ತೆ. ಇನ್ನೊಂದು ಜೀವನ ಕೊಲ್ಲವಾಗ ನನ್ಗೆ ಆ ದಯೆ ಅನ್ನೋದು, ಕರುಣೆ ಅನ್ನೋದು ಹೊರಟೋಗುತ್ತೆ ಅಂತ. ಅಂದ್ರೆ ಸಮಾಜದಲ್ಲಿ ಅನೈತಿಕತೆ ಅನ್ನೋದು ಹೆಚ್ಚುತ್ತಾ ಹೋಗುತ್ತೆ ಈ ತರ ಎಲ್ಲ ಮಾಡೋದ್ರಿಂದ. ಪ್ರಭುಪಾದ್ರು ಅದಕ್ಕಾಗಿ ಸ್ಟ್ರಿಕ್ಟ್ ಆಗಿ ಹೇಳಿದ್ರು. ಅಂದ್ರೆ ಪಾಶ್ಚಾತ್ಯ ದೇಶಗಳಲ್ಲಿ 4 ತತ್ವಗಳಲ್ಲಿ ಒಂದಾದ್ರೂ ಸಡಿಲ ಮಾಡಿ ಅಂತಂದಾಗ ಅವರು ಇಲ್ಲ ಮಾಡೋದಿಲ್ಲ ಅಂತ ಹೇಳಿದ್ರು. ಯಾಕೆಂದ್ರೆ ಅದು ಧರ್ಮದ ತತ್ವ ಅಂತ ಹೇಳಿ. ಅಂತಹ ಆಹಾರ ಸೇವನೆ ಮಾಡೋದ್ರಿಂದ ಅವರು ಮುಂದಿನ ಜನ್ಮದಲ್ಲಿ ನರಕದಲ್ಲಿ ಶಿಕ್ಷೆನೂ ಇರುತ್ತೆ, ಮತ್ತೆ ಅವರು ಕೂಡ ಇನ್ನೊಂದು ಕ್ರೂರ ಪ್ರಾಣಿಗೆ ಬಲಿಯಾಗ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕುರ್ ಕಿ ಜೈ. ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು.